ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ಇರುವಂಥ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ, ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ ಇದರ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಅರಿವು ಕೇಂದ್ರ ಮತ್ತು ರೈತ ಕುಡ್ಲ ಪ್ರತಿಷ್ಠಾನ ಈ ಮೂರು ಸಂಸ್ಥೆಗಳ ಸಹಯೋಗವನ್ನು ಪಡೆದುಕೊಂಡು ಜನವರಿ 10, 11, 12 3 ದಿನಗಳ ಕಾಲ ಪುತ್ತೂರು ಮಹಾಲಿಂಗೇಶ್ವರ ದೇವರ ಮಾರುಗದ್ದೆಯಲ್ಲಿ ಕೃಷಿ ಮೇಳ ಹಾಗೂ ಸಸ್ಯ ಜಾತ್ರೆಯನ್ನ ನಾವು ನಡೆಸ್ತಾ ಇದ್ದೇವೆ. ಸುಮಾರು ಕೃಷಿ ಸಂಬಂಧಿತ 200 ಸ್ಟಾಲ್ಗಳು ಈ ಮೇಳದಲ್ಲಿ ಭಾಗವಹಿಸುತ್ತವೆ. ಅದರೊಟ್ಟಿಗೆ ಜಾನುವಾರು ಪ್ರದರ್ಶನ ಕೂಡ ಈ ಮೇಳದಲ್ಲಿ ನಡೆಯಲಿದೆ. ಅದರೊಂದಿಗೆ 3 ದಿನಗಳ ಕಾಲ ಕೃಷಿ ವಿಚಾರಗೋಷ್ಠಿ ನಡೆಯುತ್ತದೆ. ಬೇರೆ ಬೇರೆ ಕೃಷಿಯಲ್ಲಿ ಸಾಧನೆ ಮಾಡಿದಂಥ ರೈತರು ಅವರ ಅನುಭವವನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಅದರೊಟ್ಟಿಗೆ ವಿಜ್ಞಾನಿಗಳು ಕೂಡ ಈ ಕೃಷಿ ವಿಚಾರಗೋಷ್ಠಿಯನ್ನ ನಡೆಸಿಕೊಡ್ಲಿಕ್ಕಿದ್ದಾರೆ. ರೈತರೊಂದಿಗೆ ನೇರವಾಗಿ ಸಂವಾದ ಕಾರ್ಯಕ್ರಮ ಕೂಡ ಇದೆ. ಇದರೊಂದಿಗೆ ನಮ್ಮ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ 8 ತಾಲೂಕುಗಳ ಆಯ್ದ ಸಾಧಕ ರೈತರನ್ನ ಈ ಕೃಷಿ ಮೇಳದಲ್ಲಿ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಅದರೊಂದಿಗೆ 8 ತಾಲೂಕುಗಳಿಂದ ಆಯ್ದ ಕೃಷಿ ಕೂಲಿ ಕಾರ್ಮಿಕರನ್ನು ಕೂಡ ಈ ಕೃಷಿ ಮೇಳದಲ್ಲಿ ನಾವು ಸನ್ಮಾನಿಸಲಿಕ್ಕಿದ್ದೇವೆ. ಅದರೊಂದಿಗೆ ಕೃಷಿ ಸಲಕರಣೆಗಳನ್ನ ಉತ್ಪಾದಿಸುವಂತ 3 ಜನ ಆಯ್ದ ಉದ್ಯಮಿಗಳಿಗೆ ಈ ಸಂದರ್ಭದಲ್ಲಿ ನಾವು ಸನ್ಮಾನ ಮಾಡಲಿಕ್ಕಿದ್ದೇವೆ. ಅದರೊಟ್ಟಿಗೆ ಜಿಲ್ಲಾ ಕೃಷಿಕ ಸಮಾಜವನ್ನ ದೀರ್ಘಕಾಲದಿಂದ ಪ್ರತಿನಿಧಿಸುತ್ತಿರುವಂತ, ಈಗ ಪ್ರಸ್ತುತ ನಮ್ಮ ಪದಾಧಿಕಾರಿ ಇರುವಂತ 4 ಜನ, ಅಂದರೆ ವಿಶೇಷವಾಗಿ ನಮ್ಮ ಮಾಜಿ ಅಧ್ಯಕ್ಷರಾದ ಸಂಪತ್ ಸಾಮ್ರಾಜ್ಯ ಮೂಡಬಿದಿರೆಯವರು, ರಾಜು ಪೂಜಾರಿ ಬೆಳ್ತಂಗಡಿಯವರು, ಪದ್ಮನಾಭರೈ ಕಲ್ಲಡಕ ಬಂಟ್ವಾಳದವರು, ಕೃಷ್ಣರಾಜ್ ಹೆಗಡೆ ಇವರು ಮೂಡಬಿದಿರೆಯವರು, ಈ 4 ಜನರನ್ನ ಹಿರಿಯ ವ್ಯಕ್ತಿಗಳನ್ನ ಈ ಕೃಷಿ ಮೇಳದಲ್ಲಿ ನಾವು ಗೌರವಿಸುವಂತ ಕಾರ್ಯಕ್ರಮ ಕೂಡ ಇದೆ. ನಿರಂತರವಾಗಿ 3 ದಿನ ಕೂಡ ಸಂಜೆ ಹೊತ್ತಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿಕ್ಕಿದೆ. ನಮ್ಮ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಅಧ್ಯಕ್ಷರು, ಕರ್ನಾಟಕ ಸರ್ಕಾರದ ಕೃಷಿ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಚಲುವರಾಯಸ್ವಾಮಿ ಅವರು ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಹಾಗೆ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ಆಡಳಿತಾಧ್ಯಕ್ಷರಾದ ನಗರದ ಮಹಾದೇವಪ್ಪನವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳು ಹಾಗೂ ನಮ್ಮ ಕೃಷಿಗೆ ಸಂಬಂಧಪಟ್ಟ ಸಂಸ್ಥೆಗಳ ಅಧ್ಯಕ್ಷರುಗಳು, ನಿರ್ದೇಶಕರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತಾವು ಹೆಚ್ಚಿನ ಪ್ರಚಾರವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಯಶಸ್ಸಿಗೆ ತಾವೆಲ್ಲ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಈ ಅಧ್ಯಕ್ಷರ ನೆಲೆಯಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಮುಂದೆ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ವಿಸ್ತಾರವಾಗಿ ಈ ಕಾರ್ಯಕ್ರಮದ ಬಗ್ಗೆ ತಿಳಿಸುತ್ತಾರೆ. ನಮ್ಮ ಅಧ್ಯಕ್ಷರು ಉಲ್ಲೇಖ ಮಾಡಿದ ಹಾಗೆ ಜನವರಿ 10, 11, 12ಕ್ಕೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದ ದೇವರಮಾರು ಜಾತ್ರಾ ಗದ್ದೆಯಲ್ಲಿ ಮೈಸೂರು ವಿಭಾಗ ಮಟ್ಟದ ಹೇಳಿದರೆ 7-8 ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ಈ ಒಂದು ಕೃಷಿ ಮೇಳ ನಡೆಯುತ್ತದೆ. ದಕ್ಷಿಣ ಕನ್ನಡ, ಚಾಮರಾಜನಗರ, ಚಿಕ್ಕಮಗಳೂರು, ಹಾಸನ, ಕೊಡಗು, ಮಂಡ್ಯ, ಮೈಸೂರು ಮತ್ತು ಉಡುಪಿ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತ ಕೃಷಿ ಮೇಳ ಸಸ್ಯದ ಜಾತ್ರೆ ಇದು. ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಎನ್ನುವಂಥದ್ದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆಯ ಅಧೀನದಲ್ಲಿ ಬರುವಂಥದ್ದು. ಅದರ ಅಧ್ಯಕ್ಷರು ಯಾರು ಕೃಷಿ ಸಚಿವರಾಗಿರ್ತಾರೆ ಅವರು ಅದರ ಅಧ್ಯಕ್ಷರಾಗಿರ್ತಾರೆ. ಮತ್ತು ನಿರ್ದೇಶಕರಲ್ಲಿ ಒಬ್ಬ ಕೃಷಿ ಸಚಿವರು ನಾಮಿನೇಟ್ ಮಾಡಿದಂಥ ಒಬ್ಬ ನಿರ್ದೇಶಕರು ಒಬ್ಬ ಆಡಳಿತ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾರೆ. 1918ರಲ್ಲಿ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಪ್ರಾರಂಭ ಆಗಿತ್ತು ಮತ್ತು 1940ರಲ್ಲಿ ಸೊಸೈಟಿ ಆಕ್ಟ್ಗಳ ಪ್ರಕಾರವಾಗಿ ನೋಂದಣಿ ಆಗಿ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿ ಘಟಕ ಇರುತ್ತದೆ. ಪ್ರತಿ ತಾಲೂಕಲ್ಲಿ ತಾಲೂಕು ಕೃಷಿಕ ಸಮಾಜ ಇರ್ತದೆ. ನಮ್ಮ ಜಿಲ್ಲೆಯಲ್ಲಿ 7 ತಾಲೂಕು ಕೃಷಿಕ ಸಮಾಜಗಳಿದೆ. ಅದರಿಂದ 2 ಅಧ್ಯಕ್ಷರು ಮತ್ತು ಜಿಲ್ಲಾ ಪ್ರತಿನಿಧಿ ಅಂತೇಳಿ ಜಿಲ್ಲೆಗೆ ಹೋದ 14 ಜನರಲ್ಲಿ ಪುನಃ ಜಿಲ್ಲೆಯ ಒಂದು ಸಮಿತಿ ಆಯ್ಕೆ ಆಗ್ತದೆ. ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ, ಕೋಶಾಧಿಕಾರಿ ಮತ್ತು ರಾಜ್ಯ ಪ್ರತಿನಿಧಿ ಅಂತೇಳಿ. ಈ ವ್ಯವಸ್ಥೆ ಒಳಗಡೆ
ಕೃಷಿಕರಿಗೆ ಪೂರಕವಾದಂಥ ಚಟುವಟಿಕೆಗಳನ್ನು ಮಾಡಬೇಕು ಎನ್ನುವಂಥ ದೃಷ್ಟಿಯಿಂದ ನಮ್ಮ ರಾಜ್ಯ ಪ್ರತಿನಿಧಿಯಾಗಿರುವಂಥ ಪದ್ಮನಾಭ ರೈಗಳು ಬಂಟ್ವಾಳದವರು, ಅವರು ಈ ಕೃಷಿ ಮೇಳದ ಸಮಿತಿಯ ಕಾರ್ಯಾಧ್ಯಕ್ಷರು ಮತ್ತು ಜಿಲ್ಲೆಯ ಅಧ್ಯಕ್ಷರಾಗಿದ್ದಂಥ ವಿಜಯಕುಮಾರ್ ಅವರು ಜಿಲ್ಲೆಯ ರಾಜ್ಯದ ಸಭೆಯಲ್ಲಿ ನಮಗೆ ಈ ಕೃಷಿ ಮೇಳವನ್ನು ಕೊಡಬೇಕು ಅಂತೇಳಿ ಆಯೋಜನೆ ಮಾಡ್ತೇವೆ ಅಂತೇಳಿ 8 ಜಿಲ್ಲೆಗಳ ಕೃಷಿ ಮೇಳವನ್ನು ಪುತ್ತೂರಲ್ಲಿ ಆಯೋಜನೆ ಮಾಡ್ತಾ ಇದ್ದೇವೆ. ಇದರಲ್ಲಿ ಗೌರವಾಧ್ಯಕ್ಷರಾಗಿ ನಮ್ಮ ಕ್ಷೇತ್ರದ ಶಾಸಕರಾಗಿರುವಂತಹ ಅಶೋಕ್ ಕುಮಾರಿಗಳು ಇರ್ತಾರೆ, ಅಧ್ಯಕ್ಷರಾಗಿ ವಿಜಯಕುಮಾರ್ ಜಿಲ್ಲಾ ಅಧ್ಯಕ್ಷರೇ ಇರ್ತಾರೆ, ಕಾರ್ಯಾಧ್ಯಕ್ಷರಾಗಿ ಪದ್ಮನಾಭ ರೈಗಳು, ಸಂಚಾಲಕರಾಗಿ ಮಾಜಿ ಶಾಸಕರಾಗಿರುವಂತಹ ಸಂಜೀವ್ ಮಠಂದರು ಇರ್ತಾರೆ ಮತ್ತು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಈ ಕೃಷಿ ಮೇಳ ಸಂಯೋಜನಾ ಸಮಿತಿಯ ಸದಸ್ಯರಾಗಿ ಇರ್ತಾರೆ. 3 ದಿನಗಳ ಕಾಲ ನಡೆಯುವಂತಹ ಈ ಕೃಷಿ ಮೇಳದಲ್ಲಿ ಸಚಿವರು, ಸಂಸದರು, ಶಾಸಕರುಗಳು ಎಲ್ಲ ಬರ್ತಾರೆ, ವಿವಿಧ ನಿಗಮಗಳ ಅಧ್ಯಕ್ಷರುಗಳು ಬರ್ತಾರೆ, ಜೊತೆಗೆ ಗೋಷ್ಠಿಗಳ ಜೊತೆಗೆ ಸಮಾರೋಪ ಸಮಾರಂಭ ಇರ್ತದೆ. 2 ದಿನಗಳ ಕಾಲ 2 ದಿನ ಪ್ರತಿನಿತ್ಯ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ. ನಮ್ಮ ಜೊತೆ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ದೊಡ್ಡ ಮಟ್ಟದ ಸಹಕಾರವನ್ನು ನೀಡಿದೆ. ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಸುದ್ದಿ ಅರಿವು ಕೇಂದ್ರ ಅವರು ಈ ಬಾರಿ ಕೂಡ ಸಸ್ಯ ಜಾತ್ರೆಯನ್ನ ಇದೇ ದಿನಾಂಕಕ್ಕೆ ಅವ್ರು ಫಿಕ್ಸ್ ಮಾಡಿದ್ರು. ಹಾಗಾಗಿ ನಮ್ದು 2 ಕ್ಲಾಶ್ ಆಗೋದು ಬೇಡ ಅಂತ ಹೇಳೋ ದೃಷ್ಟಿಯಿಂದ ಅವರು ಮತ್ತು ನಾವು ಕೂತು ಮಾತಾಡಿ ನಾವು ಅದನ್ನ ಕೂಡ ಇದರ ಜೊತೆ ಆಯೋಜನೆ ಮಾಡುವಂತ ಒಂದು ಒಪ್ಪಂದಕ್ಕೆ ಬಂದ ಅವರು ಕೂಡ ನಮ್ಮ ಜೊತೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ವಿಶೇಷವಾಗಿ ರೈತ ಕುಟ್ಲ ಪ್ರತಿಷ್ಠಾನ ಎನ್ನುವಂತ ಒಂದು ಸಂಸ್ಥೆ ಇದೆ ಪುತ್ತೂರು ಅಂತ, ರಿಜಿಸ್ಟರ್ಡ್ ಪುತ್ತೂರು ಅಂತೇಳಿ. ಅವರು ಇಂಥ ಕೃಷಿ ಮೇಳದಲ್ಲಿರುವಂತಹ ಸ್ಟಾಲ್ಗಳನ್ನು ನಿರ್ವಹಣೆ ಮಾಡುವಲ್ಲಿ ಅವರು ಎಲ್ಲ ಕಡೆ ಜವಾಬ್ದಾರಿ ತಗೊಳ್ಳುವರು. ಮೊನ್ನೆ ನಡೆದಂತ ಪಿಲಿಕುಲದ ವಸ್ತು ಪ್ರದರ್ಶನವನ್ನು ಅವರು ಆಯೋಜನೆ ಮಾಡಿರುವಂಥದ್ದು, ಇತ್ತೀಚೆಗೆ ಉಳ್ಳಲದಲ್ಲಿ ನಡೆದಂತ ಸಸ್ಯ ಜಾತ್ರೆಯನ್ನು ಆಯೋಜನೆ ಮಾಡಿದರು. ಹಾಗಾಗಿ ಅವರು ಪೂರ್ತಿ ಸ್ಟಾಲ್ನ ವ್ಯವಸ್ಥೆಯನ್ನು ನೋಡುವಂಥದ್ದು, ಅದಕ್ಕೆ ಅವರ ಸುಮಾರು 300ರಿಂದ 350 ಸ್ಟಾಲ್ ಹಾಕುವಂತ ವ್ಯಕ್ತಿಗಳ ಸಂಪರ್ಕ ಇದ್ದಾರೆ, ಅವರನ್ನು ಭರಿಸುವಂತ ಕೆಲಸವನ್ನು ಮಾಡ್ತಾರೆ. ಇದರಲ್ಲಿ ಒಂದಷ್ಟು ಜನ ಸೇರಬೇಕು ಅನ್ನೋ ದೃಷ್ಟಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ನಮಗೆ ಅವರಲ್ಲಿ ಕೃಷಿ ಅಧ್ಯಯನ ಪ್ರವಾಸಕ್ಕೆ ಸಂಬಂಧಪಟ್ಟಂತ ಫಂಡ್ ಅನ್ನು ಕೂಡ ಇದಕ್ಕೆ ಡೈವರ್ಟ್ ಮಾಡಿ ಒಂದು ದಿನದಲ್ಲಿ 2 ತಾಲೂಕಿನ ಸದಸ್ಯರಲ್ಲಿ ಬರುವ ಹಾಗೆ ವಾಹನ ವ್ಯವಸ್ಥೆಯನ್ನು ಮಾಡಿ ಭರಿಸುವಂತ ವ್ಯವಸ್ಥೆ ಯೋಜನೆ ಆಗಿದೆ. ಮತ್ತು 11ನೇ ತಾರೀಕು ಆದಿತ್ಯವಾರ ಮಧ್ಯಾಹ್ನ 2:30 ಮೇಲೆ 3 ವಿಭಾಗದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಸ್ಪರ್ಧೆ ಇರ್ತದೆ. ಅದೇ ರೀತಿ 11ನೇ ತಾರೀಕು ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನದವರೆಗೆ ನಮ್ಮ ಮಾಲಿಂಗೇಶ್ವರ ದೇವಸ್ಥಾನ ಸಭಾಭವನದಲ್ಲಿ KMC ಅತ್ತಾವರ ಆಸ್ಪತ್ರೆಯವರ ಉಚಿತ ವೈದ್ಯಕೀಯ ಶಿಬಿರ ಕೂಡ ನಡೆಯುತ್ತದೆ. ಇದೆಲ್ಲವನ್ನು ಕೂಡ ರೈತರಿಗೆ ಪ್ರಯೋಜನ ಆಗಲಿ ಎನ್ನುವಂಥ ದೃಷ್ಟಿಯಿಂದ ಆಯೋಜನೆ ಮಾಡಿರುವಂಥದ್ದು. ನಮ್ಮ ಉದ್ದೇಶ ಇಷ್ಟೇ, ಒಟ್ಟು ಕೃಷಿಕ ಸಮಾಜ ಎನ್ನುವಂಥದ್ದು ವ್ಯಾಪಕವಾಗಿ ಎಲ್ಲ ಕೃಷಿಕರಿಗೆ ಅದರ ಬಗ್ಗೆ ಪರಿಚಯ ಆಗಬೇಕು ಮತ್ತು ಅವರು ಇದನ್ನು ಜೋಡಿಸಿಕೊಳ್ಳಬೇಕು ಎನ್ನುವಂಥ ದೃಷ್ಟಿಯಿಂದ ಕಳೆದ 9 ವರ್ಷಗಳಿಂದ ನಮಗೆ ಸದಸ್ಯತ್ವವನ್ನು ನೋಂದಣಿ ಮಾಡಲಿಕ್ಕೆ ನ್ಯಾಯಾಲಯದಲ್ಲಿ ಸ್ಟೇ ಇದ್ದ ಕಾರಣ ಆಗಿರಲಿಲ್ಲ. ಈ ಸಾರಿ ಅದು ವೆಕೇಟ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಸದಸ್ಯತ್ವ ನೋಂದಣಿ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ. ಹಾಗಾಗಿ ಈ ವಿಶೇಷವಾದಂತಹ ಕಾರ್ಯಕ್ರಮದ ಯಶಸ್ಸಿಗೆ ಎಲ್ಲ ನಮ್ಮ ಮಾಧ್ಯಮದ ಬಂಧುಗಳು ಸಹಕರಿಸಬೇಕು, ವ್ಯಾಪಕ ಪ್ರಚಾರವನ್ನು ನೀಡಬೇಕು ಮತ್ತು ತಾವುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಪೂರ್ತಿಯಾಗಿ ಭಾಗವಹಿಸಬೇಕು ಅಂತೇಳಿ ಜಿಲ್ಲಾ ಕೃಷಿಕ ಸಮಾಜದ ಪರವಾಗಿ ತಮ್ಮಲ್ಲಿ ಆತ್ಮೀಯವಾದ ವಿನಂತಿ ಮತ್ತು ತಮಗೆ ಆಹ್ವಾನವನ್ನು ಕೊಡ್ತಾ ಇದ್ದೇವೆ. ಸುಮಾರು ಒಂದು 3 ದಿನಕ್ಕೆ ಒಂದು 2 ಲಕ್ಷದಷ್ಟು ಜನ ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಹೆಚ್ಚು ಕಡಿಮೆ ಆಗ್ಬೋದು. ಇದರಲ್ಲಿ ಫೋಕಸ್ ಯಾವುದರ ಮೇಲೆ ಇದೆ? ಅದಕ್ಕೆ ಹೋಟೆಲ್ ಕೃಷಿ ಅಥವಾ ಪ್ರದರ್ಶನ? ಇಲ್ಲ, ನಾವು ಇದರಲ್ಲಿ 4 ಗೋಷ್ಠಿಗಳನ್ನು ಮಾಡ್ತೇವೆ. ವಿಶೇಷವಾಗಿ ಗೇರು ಕೃಷಿನ ರೈತರು ಸ್ವಲ್ಪ ಈಗ ಹಿಂದೆ ಬರ್ತಾ ಇದ್ದಾರೆ. ಅದಕ್ಕೆ ಉತ್ತೇಜನ ಕೊಡುವ ನಿಟ್ಟಿನಲ್ಲಿ ಗೇರು ಕೃಷಿಯ ಬಗ್ಗೆ ಒಂದು ಪ್ರಥಮ ದಿವಸ ನಾವು ಗೋಷ್ಠಿಯನ್ನು ಮಾಡಲಿಕ್ಕಿದ್ದೇವೆ. ಆನಂತರ ಕಾಳು ಮೆಣಸು ಹಾಗೂ ಅಡಿಕೆಯ ಬಗ್ಗೆ ಅದರ ಬಗ್ಗೆ ವಿಶೇಷವಾದ ಸಾಧನೆ ಮಾಡಿದಂಥ ಅಜಿತ್ ಪ್ರಸಾದ್ ರೈ ಮತ್ತು ಸುರೇಶ್ ಬಲ್ನಾಡು ಇವರು ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿಕ್ಕಿದ್ದಾರೆ. ಅದರೊಟ್ಟಿಗೆ ವಿಜ್ಞಾನಿಗಳು ಕೂಡ ಭಾಗವಹಿಸ್ತಾರೆ. ಮತ್ತೆ ಒಂದು ನಮ್ಮ ಕರಪತ್ರದಲ್ಲಿ ಮುದ್ರಣ ಆಗಲಿಲ್ಲ, ಬಿದಿರು ಕೃಷಿಯ ಬಗ್ಗೆ ಈಗ ವಿಶೇಷವಾಗಿ ಜನರು ಒಲವನ್ನು ತೋರಿಸುವಂತ ಮತ್ತು ಹೆಚ್ಚು ಲಾಭದಾಯಕ ಆಗಿರುವಂತ ಬಿದಿರು ಕೃಷಿಯ ಬಗ್ಗೆ ಕೂಡ 1 ಗಂಟೆ ಒಂದು ಗೋಷ್ಠಿ ಈ ಸಂದರ್ಭದಲ್ಲಿ ನಡೆಯಲಿಕ್ಕಿದೆ. ತಜ್ಞ ವಿಜ್ಞಾನಿಗಳು ಅದರಲ್ಲಿ ಭಾಗವಹಿಸ್ತಾರೆ. ಮತ್ತೆ ಭತ್ತದ ಕೃಷಿ, ನಮ್ಮ ಈ ಭಾಗದಲ್ಲಿ ಭತ್ತದ ಕೃಷಿಯ ತುಂಬಾ ಕಡಿಮೆ ಆಗಿದೆ. ಒಂದು 4-5 ವರ್ಷಗಳಿಂದ ಒಮ್ಮೆ ಅಡಿಲು ಬಿದ್ದ ಗದ್ದೆಯನ್ನ ಬೇಸಾಯ ಮಾಡುವಂತ ಒಂದು ಕೆಲಸವನ್ನ ಕೃಷಿಕ ಸಮಾಜದ ವತಿಯಿಂದ ನಾವು ಮಾಡಿದೆವು. ಈಗ ಮತ್ತೆ ಅದರಲ್ಲಿ ಸ್ವಲ್ಪ ಸ್ಥಗಿತ ಆಗಿದೆ. ಈಗ ಮತ್ತೆ ಅದಕ್ಕೆ ಉತ್ತೇಜನ ನೀಡುವಂತ ನಿಟ್ಟಿನಲ್ಲಿ ಭತ್ತದ ಕೃಷಿಯ ಬಗ್ಗೆ ಕೊನೆಯ ದಿವಸ ವಿಚಾರಗೋಷ್ಠಿ ಇದೆ. ನಿರಂತರವಾಗಿ ಸಾವಯವ ಕೃಷಿಯನ್ನ ಮಾಡ್ತಿರುವಂತ AP ಸದಾಶಿವ ಮರಿಕೆ ಇವರು ಈ ಭತ್ತದ ಕೃಷಿಯ ಬಗ್ಗೆ ವಿಸ್ತಾರವಾಗಿ ಮಾತಾಡ್ತಾರೆ. ಹಾಗೂ ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳು ಕೂಡ ಈ ಗೋಷ್ಠಿಯನ್ನ ನಡೆಸಿಕೊಡ್ಲಿಕ್ಕಿದ್ದಾರೆ. ಮತ್ತೆ ಕಾಫಿ ಮತ್ತು ಹಣ್ಣಿನ ಬೆಲೆಯ ಬಗ್ಗೆ ವಿಶೇಷವಾದ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅಡಿಕೆಗೆ ಬೇರೆ ಬೇರೆ ರೋಗಗಳು ಬರುವಂತಹ ಈ ಸಂದರ್ಭದಲ್ಲಿ ಬೇರೆ ಕೃಷಿಯತ್ತ ರೈತರು
ಇವತ್ತು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಕಾಫಿ ಬೆಳೆಯನ್ನ ತುಂಬಾ ರೈತರು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ವಿಶೇಷವಾದಂತ ಒಂದು ಗೋಷ್ಠಿಯನ್ನ ಮಾಡ್ಲಿಕ್ಕಿದ್ದೇವೆ. ಈಗಾಗಲೇ ಕಾಫಿ ಬೆಳೆಯನ್ನ ಬೆಳೆದಂತ ಅಜಿತ್ ಪ್ರಸಾದ್ ರೈ ಹಾಗೂ ಚಂದ್ರಶೇಖರ್ ಕಾಂತಾಜಿ ಅವರು ಇದರ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಮತ್ತೆ ಹಣ್ಣಿನ ಬೆಲೆಯ ಬಗ್ಗೆ ಕೂಡ ನಮ್ಮ ಹಣ್ಣು ಬೆಳೆಗಾರರಂತ ಸಾದಿಕ್ ಆಕರ್ಷಣ್ ಇವರು ಈ ಬಗ್ಗೆ ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ಇದರ ಬಗ್ಗೆ ಕೂಡ ಒಂದು ಗೋಷ್ಠಿ ಇದೆ. ಹೌದು, ಈಗಾಗಲೇ ನಿನ್ನೆ ತನಕ 150 ಮಳಿಗೆಗಳು ರಿಜಿಸ್ಟ್ರೇಷನ್ ಆಗಿದೆ. ಈಗ ಆದಷ್ಟು ಕೃಷಿ ಸಂಬಂಧಿತ ಮಳಿಗೆಗಳು ಹೆಚ್ಚಾಗಿರ್ತದೆ. ಮುಖ್ಯವಾಗಿ ನರ್ಸರಿ ಗಿಡಗಳು ಬರ್ತದೆ, ಪ್ರದರ್ಶನ ಮತ್ತು ಮಾರಾಟದ ವ್ಯವಸ್ಥೆ ಇದೆ. ಯಂತ್ರೋಪಕರಣಗಳ ಮಳಿಗೆಗಳು ಸುಮಾರು ಒಂದು 25ರಿಂದ 30 ಯಂತ್ರೋಪಕರಣಗಳ ಮಳಿಗೆಗಳು ಕೂಡ ಬರ್ತಾ ಇದೆ. ಆನಂತರ ಬೀಜಗಳ ಮಾರಾಟದ ಮಳಿಗೆಗಳಿರ್ತದೆ, ರಸಗೊಬ್ಬರದ ಮಳಿಗೆಗಳು ಇರ್ತದೆ. ಹತ್ತಿರ ಗೋ ಪ್ರದರ್ಶನ ಇದೆ ಪ್ರಥಮ ದಿವಸವೇ. ಮತ್ತೆ ನೇರವಾಗಿ ನಾವು ಕತ್ತಿಯನ್ನ ತಯಾರು ಮಾಡುವಂತ ಕುಶಲಕರ್ಮಿಗಳು ಕೂಡ ಪ್ರಾತ್ಯಕ್ಷಿಕೆ ಮಾಡ್ತಾರೆ. ನಂತರ ಮಾರಾಟ ವ್ಯವಸ್ಥೆ ಕೂಡ ಇದೆ. ಅನಂತರ ನೇರವಾಗಿ ಮಣ್ಣಿನ ಮಡಿಕೆಯನ್ನು ಮಾಡುವಂತ ಕುಶಲಕರ್ಮಿಗಳು ಕೂಡ ಇರ್ತಾರೆ. ನೇರವಾಗಿ ನಾವು ನಮ್ಮ ಎದುರೇ ಅವರು ಆ ಮಣ್ಣಿನ ಮಡಿಕೆಯನ್ನು ಯಾವ ರೀತಿ ಮಾಡ್ತಾರೆ ಅನ್ನುವಂಥದ್ದನ್ನು ಪ್ರಾತ್ಯಕ್ಷಿಕೆ ಮೂಲಕ ತೋರಿಸ್ತಾರೆ. ನಂತರ ಬೆಲ್ಲ ತಯಾರಿಸುವಂತ ಆಲೆಮನೆ ಅದು ಕೂಡ ಪ್ರಾತ್ಯಕ್ಷಿಕೆ ಇರ್ತದೆ. ಮತ್ತೆ ಜಾನುವಾರು ಪ್ರದರ್ಶನದಲ್ಲಿ ಈ ಕಂಬಳದ ಕೋಣಗಳು ಇರ್ತದೆ. ಅನಂತರ ಪಶುಸಂಗೋಪನಾ ಇಲಾಖೆಯವರ ಸಹಯೋಗದೊಂದಿಗೆ ಹಾಲು ಕರೆಯುವ ಸ್ಪರ್ಧೆ ಕೂಡ ಇರ್ತದೆ. ಬೇರೆ ಬೇರೆ ಜಾತಿಯ ದನಗಳು ಇರ್ತದೆ. ವಿಶೇಷವಾಗಿ ದೊಡ್ಡ ಮಟ್ಟದ ಆಹಾರ ಮೇಳ ಇರ್ತದೆ. ಈಗಾಗಲೇ ಸುಮಾರು 30 ಸ್ಟಾಲ್ಗಳು ಆಹಾರ ಮೇಳದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಬಹುಶಃ ಒಂದು 40 ಆಹಾರ ಮೇಳದ ಮಳಿಗೆಗಳು ಕೂಡ ಇರ್ತದೆ. ಆನಂತರ ನಾವು ಜಾನುವಾರು ಪ್ರದರ್ಶನದಲ್ಲಿ ಬೇರೆ ಬೇರೆ ನಮ್ಮ ದೇಶೀಯ ತಳಿಗಳನ್ನ ಪರಿಚಯ ಮಾಡುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ಅದಕ್ಕೆ ಅದನ್ನು ಸಾಕುವವರ ಒಂದು ಸಂಪರ್ಕವನ್ನ ಮಾಡ್ತಾ ಇದ್ದೇವೆ. ದೇಶಿ ತಳಿಗಳ ಜಾನುವಾರುಗಳ ಪ್ರದರ್ಶನ ಕೂಡ ಇರ್ತದೆ. ಈಗ ನಾವು ನಾವು ಸಹಯೋಗ ಮಾತ್ರ, ಅವರ ಸಹಕಾರ ಮಾತ್ರ. ಕಾರ್ಯಕ್ರಮದ ಪೂರ್ತಿ ಮಾಡುವಂತದ್ದು ಜಿಲ್ಲಾ ಕೃಷಿಕ ಸಮಾಜ. ಹೌದು, ಅವರು ನಮಗೆ ಹಿಂದಿನಿಂದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇಲ್ಲ ಅಂದ್ರೆ ಅವರ ಅನುಭವವನ್ನ ನಮಗೆ ಆಗಾಗ ಯಾವ ರೀತಿ ಮಾಡಬಹುದು ಅನ್ನೋ ಬಗ್ಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಈ ಒಟ್ಟು ಕಾರ್ಯಕ್ರಮ ಪೂರ್ತಿ ಜಿಲ್ಲಾ ಕೃಷಿಕ ಸಮಾಜದ ವತಿಯಿಂದ ನಡೆಯುತ್ತದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.